ಈಗಾಗಲೇ ಉಮಿಲ್ ತುಳುನಾಡು ಬಿಟ್ಟು ಕೆನಡಾಗೆ ಹಾರಿರೋದು ನಿಮಗೆ ಗೊತ್ತೇ ಇದೆ. ಆದರೆ ಇದೀಗ ಉಮಿಲ್ ಕೆನಡಾದಿಂದ ಕುಡ್ಲಕ್ಕೆ ಹಿಂದಿರುಗಿದೆ ಅನ್ನೋ ಲೇಟೆಸ್ಟ್ ಅಪ್ಡೇಟ್ ಒಂದು ಕೋಸ್ಟಲ್ ವುಡ್ನಲ್ಲಿ ಹೊಸ ಸಂಚಲನವನ್ನೇ ಮೂಡಿಸಿದೆ. ಕೋಸ್ಟಲ್ ವುಡ್ನ ಮೊದಲ ಗ್ರಾಫಿಕ್ಸ್ ಚಿತ್ರ ಉಮಿಲ್ನ ಅನಿಮೇಷನ್ ಕೆಲಸವನ್ನು ಕೆನಡಾದಲ್ಲಿ ಮಾಡಲಾಗಿತ್ತು. ಆದರೆ ಇದೀಗ ಕೆಲಸಗಳು ಪೂರ್ಣಗೊಂಡು ಮಂಗಳೂರಿಗೆ ಬಂದಿದೆ. ಪ್ರಸ್ತುತ ಅಂತಿಮ ಹಂತದ ಕಂಪೋಸಿಂಗ್ ಕೆಲಸಗಳು ನಡೆಯುತ್ತಿದ್ದು ಚಿತ್ರವಂತೂ ತುಂಬಾ ರಿಚ್ ಆಗಿ ಮೂಡಿಬಂದಿದೆ. ರಂಜಿತ್ ಸುವರ್ಣ ನಿರ್ದೇಶನದ ಉಮಿಲ್ ಅಂದುಕೊಂಡಂತೆ ನಡೆಯುತ್ತಿದ್ರೆ ಈಗಾಗಲೇ ತೆರೆ ಕಾಣಬೇಕಾಗಿತ್ತು. ಆದರೆ ಚಿತ್ರದ ಕ್ವಾಲಿಟಿಯ ಬಗ್ಗೆ ಯಾವುದೇ ರಾಜಿ ಮಾಡಿಕೊಳ್ಳದ ಚಿತ್ರತಂಡ ಗ್ರಾಫಿಕ್ಸ್ ಕೆಲಸವನ್ನು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿತು. ಹೀಗಾಗಿ ಸ್ವಲ್ಪ ಲೇಟ್ ಆದರೂ ಲೇಟೆಸ್ಟ್ ಆಗಿ ಆಗಸ್ಟ್ ತಿಂಗಳಲ್ಲಿ ತೆರೆಗೆ ಅಪ್ಪಳಿಸಲಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.